ಬಂದರು ನಗರಿ ಮಂಗಳೂರಿನಲ್ಲಿ ಹಳ್ಳಿ ಸೊಗಡಿನ ಹಸಿರು ಹುಲ್ಲು ಹಾಸಿನ ಊಟಿಯಂತಹ ಅದ್ಭುತ ಸ್ಥಳ ಇದೆ ಅನ್ನೋದೇ ಎಷ್ಟು ಜನರಿಗೆ ಗೊತ್ತಿಲ್ಲ. ಚಾರಣ ಪ್ರಿಯರ ತಂಡವೊಂದು ಈ ಜಾಗವನ್ನ ತೋರಿಸಿಕೊಟ್ಟಿದೆ. ಅಂದಾಗೆ ಈ ಜಾಗ ಎಲ್ಲಿರುವುದು ಅಂತೀರಾ? ಬನ್ನಿ ಈ ವರದಿ ನೋಡಿ. ಮಂಗಳೂರಿನಲ್ಲಿ ಅತಿ ಸುಂದರವಾಗಿ ಎಲ್ಲಿ ನೋಡಿದ್ರಲ್ಲಿ ಹಸಿರು ಹುಲ್ಲಿನ ಹಾಸು, ಹಕ್ಕಿಗಳ ಚಿಲಿಪಿಲಿ ನಿನಾದ. ಮಂಗಳೂರಿನ ಊಟಿ ಎಂದೇ ಹೇಳ್ಬೋದಾದ ಕಣ್ಣಿಗೆ ಆನಂದ ಕೊಡೋ, ಮನಸ್ಸಿಗೆ ಮುದ ನೀಡೋ ಒಂದು ರಮಣೀಯ ಸ್ಥಳವೇ ಕುಲಶೇಖರದ ಸರಿಪಳ್ಳ. ಮುಂಜಾನೆಯ ಮಂಜಿನ ನೋಟ ಕಣ್ಣಿಗೆ ಆನಂದ ನೀಡಿದ್ರೆ ತಂಪಾಗಿ ಬೀಸೋ ತಂಗಾಳಿ ಮೈಗೆ ಮುದವನ್ನ ನೀಡುತ್ತೆ. ಬೆಟ್ಟದಲ್ಲಿ ನಿಂತು ಸುತ್ತ ಕಣ್ಣು ಹಾಯಿಸಿದ್ರೆ ಯಾರೋ ಹಸಿರು ಬಣ್ಣದ ಹುಲ್ಲಿನ ಹಾಸನ್ನ ಹಾಸಿದಂತೆ ಕಾಣುತ್ತೆ. ಇದನ್ನೆಲ್ಲ ನೋಡಿದ್ರೆ ಬೇರೆ ಕಡೆ ಮೋಜಿಗೆ ಹೋಗೋ ಯೋಚನೆ ಬರೋದಿಲ್ಲ. ಈ ಸೌಂದರ್ಯವನ್ನ ನೋಡೋದಕ್ಕೆ ಸೈಕಲ್ ಸವಾರರ ತಂಡವೇ ಬರುತ್ತೆ. ಮಾಲಿನ್ಯ ಸ್ಥಳಗಳಲ್ಲಿ ಓಡಾಡಿ ಈ ಸ್ಥಳಕ್ಕೆ ಬಂದ್ರೆ ಏನೋ ಒಂದು ರಿಲೀಫ್ ಅಂತಾರೆ ಇಲ್ಲಿಗೆ ಬಂದ ಪ್ರವಾಸಿಗರು. ಒಂದು ಸೂಪರ್ ಪ್ಲೇಸ್, ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಅಂದರೆ ಈಗ ಫುಲ್ ಸ್ಟ್ರೆಸ್ಫುಲ್ ಅಂದರೆ ವರ್ಕ್ ಮತ್ತು ಪೊಲ್ಯೂಟೆಡ್ ಪ್ಲೇಸಸ್ ಅದೇ ನೋಡಿ ಫುಲ್ ಸ್ಟ್ರೆಸ್ಸಲ್ಲಿ ಇರ್ತೇವೆ. ಹಾಗೆ ಒಂದು ರಿಲ್ಯಾಕ್ಸಿಂಗ್, ಒಂದು ಸಂಡೇ ಮಾರ್ನಿಂಗ್ ಒಂದು 6-7 ಆಗಬೇಕು ಇಲ್ಲಿ ಬರಬೇಕು. ಒಂದು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಇಲ್ಲಿ ಒಂದು ಪೀಸ್ ಆಫ್ ಮೈಂಡ್. ಬೋರುಗುಡ್ಡೆ ಸರಿಪಳ್ಳ ಅನ್ನೋ ಪ್ಲೇಸ್ ಇದೆ. ಇಲ್ಲಿ ಒಳ್ಳೆ ಗ್ರೀನರಿ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಮತ್ತು ಇಲ್ಲಿ ಬರುವವರು ಒಂದು ಪ್ಲಾಸ್ಟಿಕನ್ನೆಲ್ಲ ಒಂಚೂರು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಅಂದರೆ ಇಲ್ಲಿ ಡ್ರಿಂಕ್ಸ್ ಮಾಡೋದಾಗಲಿ ಅದೆಲ್ಲ ಮಾಡಿದರೆ ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಾಂದರೆ ಅದು ಸಹ ಒಳ್ಳೆ ಉಂಟು ಈ ಪ್ಲೇಸ್ ನೋಡಲಿಕ್ಕೆ. ಒಟ್ನಲ್ಲಿ ಮಂಗಳೂರಿನ ಜನರು ಮೋಜಿಗೆಂದೇ ಹೊರ ರಾಜ್ಯಗಳಿಗೆ ಹೋಗೋದ್ರ ಬದಲು ಈ ಸುಂದರ ಸ್ಥಳಗಳಿಗೆ ಬಂದು ಹೆಚ್ಚು ಹೊತ್ತನ್ನ ಕಳೆದರೆ ಮಂಗಳೂರು ಪ್ರವಾಸೋದ್ಯಮವಾಗೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.